ನಮ್ಮ ಸರ್ಕಾರ ರಕ್ಷಣೆಗೆ ಬರುವುದಿಲ್ಲ, ನಾವೇ ನಮ್ಮ ರಕ್ಷಣೆಯನ್ನ ಮಾಡಿಕೊಳ್ಳಬೇಕು ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಮತಾಂತರ ನಿಷೇಧ ಕಾಯ್ದೆ ತಿದ್ದುಪಡಿಯನ್ನ ಕಾಂಗ್ರೆಸ್ ರದ್ದುಪಡಿಸಲು ಮುಂದಾಗಿದೆ. ಇದಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸರ್ಕಾರ ನಮ್ಮ ರಕ್ಷಣೆಗೆ ಬರುವುದಿಲ್ಲ, ನಾವೇ ನಮ್ಮ ರಕ್ಷಣೆಯನ್ನ ಮಾಡಿಕೊಳ್ಳಬೇಕು, ನಮ್ಮ ಧರ್ಮ ಸಮುದಾಯ ರಕ್ಷಣೆಗೆ ಸ್ವಂತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಠಾಧೀಶರುಗಳು ಮುಂದಾಗಬೇಕು ಮತ್ತು ಅಗತ್ಯ ಬಿದ್ದರೆ ಸಾಮ ಭೇದ ದಂಡಗಳ ಪ್ರಯೋಗವನ್ನ ಮಾಡಬೇಕೆಂದು ಕರೆಯನ್ನು ನೀಡಿದ್ದಾರೆ. ಈ ಸರ್ಕಾರ ಕಳ್ಳ ಕಾಕರ ಮತಾಂತರಿಗಳ ಪರವಾಗಿದೆ. ಬಲಾತ್ಕಾರದ ಮತಾಂತರದ ಪರವಾಗಿ ಕಾಂಗ್ರೆಸ್ ಇದೆಯಾ? ಆಸೆ ಆಮಿಷ ಬಲಾತ್ಕಾರ ಮೋಸದ ಮತಾಂತರಕ್ಕೆ ನಿಷೇಧ ಇದೆ. ಬಲವಂತದ ಮತಾಂತರ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಿಲುವೇನು ಎಂದು ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಮೂಲಕ ಸ್ವರಕ್ಷಣೆಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕೆ, ನಮ್ಮ ಸಮಾಜವನ್ನ ದೇಶವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅನಿವಾರ್ಯವಾಗಿರ್ತಕ್ಕಂಥ ಸ್ವರಕ್ಷಣಾತ್ಮಕ ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ವಿವಿಧ ಸಮಾಜದ ಮಠಾಧೀಶರುಗಳು ಮರು ಮತಾಂತರಕ್ಕೆ ಯಾರ್ಯಾರು ಬೇರೆ ಬೇರೆ ಕಾರಣಕ್ಕೆ ಹಿಂದೂ ಸಮಾಜದಿಂದ ದೂರ ಹೋಗಿದ್ದಾರೆ ಅವ್ರನ್ನೆಲ್ಲರೂ ವಾಪಸ್ ಹಿಂದೂ ಸಮಾಜವನ್ನ ತರೋದಕ್ಕೆ ಸಾಮ ದಾನ ಭೇದ ದಂಡ 4 ಉಪಯೋಗಿಸಿ ಹೇಗೂ ಈಗ ಮುಕ್ತ ಅವಕಾಶ ಕೊಟ್ಬಿಟ್ಟಿದೆ. ಮರುಮತಾಂತರ ಸಾಮ ದಾನ ಭೇದ ದಂಡ 4 ಉಪಯೋಗಿಸಿ ಮರುಮತಾಂತರ ಮಾಡೋದಕ್ಕೆ ಅಗತ್ಯ ಇರುವ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೇವೆ ಮತಾಂತರಕ್ಕೆ ಸಂಬಂಧಪಟ್ಟದ್ದು.